ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ವಂಚಿಸಿರುವ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಪಿಡಿಒ, ವಾಟರ್ಮ್ಯಾನ್ ಹಾಗೂ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಹಾರ್ಡ್ವೇರ್ ಎಂಬ ಅಂಗಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಸಾರ್ವಜನಿಕ ಕುಂದುಕೊರತೆಗಳ ಪ್ರಾಧಿಕಾರ ಆದೇಶ ನೀಡಿದೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಕ್ರಮ ಎಸಗಿರುವ ಬಗ್ಗೆ ವಕೀಲರಾದ ಎಂ.ಎನ್. ಚಿನ್ಮಯ ಅವರು ಸಾರ್ವಜನಿಕ ಕುಂದುಕೊರತೆಗಳ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಈ ಅರ್ಜಿಯ ವಿಚಾರಣೆಯಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೋಳಾಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಕಮಲಮ್ಮ, ಪಿಡಿಒ ಕೋಮಲ, ವಾಟರ್ಮ್ಯಾನ್ ಕರಿಯಣ್ಣ, ಶ್ರೀಲಕ್ಷ್ಮಿ ವೆಂಕಟೇಶ್ವರ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಅಂಗಡಿ ಬೋಗಸ್ ಬಿಲ್ ಮೂಲಕ ಸರ್ಕಾರವನ್ನು ವಂಚಿಸಿರುವುದು ರುಜುವಾತಾದ ಕಾರಣ ಇವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಕೈಗೊಳ್ಳಲು ಆದೇಶಿಸಲಾಗಿದೆ. ಈ ಪ್ರಕರಣದ ಬಗ್ಗೆ ನಮ್ಮ ತುಮಕೂರು ವಾಹಿನಿ ಜೊತೆಗೆ ಮಾಹಿತಿ ಹಂಚಿಕೊಂಡ ವಕೀಲರಾದ ಎಂ.ಎನ್. ಚಿನ್ಮಯ ಅವರು, ಈ ಪ್ರಕರಣದ ಬಗ್ಗೆ ಸುದೀರ್ಘವಾದ ವಿಚಾರಣೆಯು ಸಾರ್ವಜನಿಕ ಕುಂದುಕೊರತೆಗಳ ಪ್ರಾಧಿಕಾರ ತುಮಕೂರು ಕಾರ್ಯಾಲಯದಲ್ಲಿ ನಡೆಯಿತು. ಕೋಳಾಲ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರು ಹಾಗೂ ಪಿಡಿಒ ಲಕ್ಷ್ಮೀ ವೆಂಕಟೇಶ್ವರ ಎಲೆಕ್ಟ್ರಿಕಲ್ ಅಂಗಡಿ ಇವರು ಜೊತೆಯಾಗಿ ಬೀದಿ ದೀಪ ಖರೀದಿ ಮಾಡ್ತೇವೆ ಎಂದು ಎಲ್ಲ ಬೋಗಸ್ ಬಿಲ್ಗಳನ್ನು ಸೃಷ್ಟಿಸಿ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಯಾವುದೇ ಬೀದಿ ದೀಪ ಖರೀದಿ ಮಾಡದೆ 22 ಲಕ್ಷ ರೂಪಾಯಿ ಹಣ ದುರುಪಯೋಗ ಮಾಡಲಾಗಿದೆ ಎಂದರು. ಪ್ರಕರಣದ ಸಂಬಂಧ ಜಿಲ್ಲಾ ಪಂಚಾಯತ್ ವತಿಯಿಂದ ಸೂಕ್ತವಾದ ಲೆಕ್ಕ ಪರಿಶೋಧನೆ ತಂಡ ನೇಮಕವಾಗಿ ಅವರು ಕೂಡ ಒಂದು ವರದಿ ಕೊಟ್ಟರು. ಈ ವರದಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆದು ಬೋಗಸ್ ಬಿಲ್ ಸೃಷ್ಟಿಸಿರುವುದು ಸಾಬೀತಾದ ಕಾರಣ ತೀರ್ಪು ಪ್ರಕಟವಾಗಿದೆ ಎಂದು ಅವರು ತಿಳಿಸಿದರು. ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಗ್ರಾಮ ಪಂಚಾಯತ್ ಅನುಮೋದನೆ ಇಲ್ಲದೆ ಖರೀದಿ ಮತ್ತು ನಿರ್ವಹಣೆಯಲ್ಲಿ ಕೆಟಿಪಿಪಿ ನಿಯಮಗಳನ್ನು ಉಲ್ಲಂಘಿಸಿ ಯಾವುದೇ ಬಿಲ್ಗಳಿಲ್ಲದೆ ವೆಚ್ಚ ಮಾಡಿರುವ 12,01,851 ರೂಪಾಯಿಗಳನ್ನು ಪಿಡಿಒ ಅವರಿಂದ ವಸೂಲತಿ ಮಾಡಿ ಸಂಬಂಧಪಟ್ಟ ನಿಧಿಗೆ ಜಮಾ ಮಾಡಲು ಪ್ರಾಧಿಕಾರವು ಶಿಫಾರಸು ಮಾಡಿದೆ. ಕರ್ತವ್ಯ ಲೋಪ, ಹಣ ದುರ್ಬಳಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಿಇಒ ಮೂಲಕ ಸರ್ಕಾರಕ್ಕೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಪಿಡಿಒಗೆ ತಲಾ 10,000 ದಂಡ ಹಾಗೂ ಇವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆದೇಶಿಸಲಾಗಿದೆ. ಅಧಿಕಾರ ದುರ್ಬಳಕೆಗೆ ಸಹಕಾರ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ವಾಟರ್ಮ್ಯಾನ್ ಎಲೆಕ್ಟ್ರಿಕ್ ಅಂಗಡಿ ವಿರುದ್ಧ ಕ್ರಮ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿದ ಪತಿ ಕರಿಯಣ್ಣ ವಿರುದ್ಧ ಕ್ರಮಕ್ಕೆ ಆದೇಶಿಸಲಾಗಿದೆ. ಅಂಗಡಿಯವನು ಯಾವುದೇ ಬೀದಿ ದೀಪಗಳನ್ನು ಮಾರಾಟ ಮಾಡದೆ ಲಕ್ಷಾಂತರ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಆತನನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು. ವಾಣಿಜ್ಯ ತೆರಿಗೆ ಇಲಾಖೆಯವರಿಗೆ ಇದಕ್ಕೆ ಸಂಬಂಧಪಟ್ಟ ವರದಿಯನ್ನು ಕಳುಹಿಸಿ ಸಂಬಂಧಪಟ್ಟ ಅಂಗಡಿಯವರ ಮೇಲೆ ಸೂಕ್ತ ಕ್ರಮಕ್ಕೆ ಆದೇಶಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಹಿಂದಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾದ ಶಿವಪ್ರಕಾಶ್ ಅವರು ಸರಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಡಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿ ವಿಫಲರಾಗಿ ಕರ್ತವ್ಯ ಲೋಪ ನಿರ್ಲಕ್ಷ್ಯಗಳನ್ನು ತೋರಿರುವುದನ್ನು ಪರಿಗಣಿಸಿ ಕಾರ್ಯನಿರ್ವಹಣಾಧಿಕಾರಿಗೆ 10,000 ದಂಡ ವಿಧಿಸಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಸೂಕ್ತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಶಿಫಾರಸು ಮಾಡಿದ್ದಾರೆ ಎಂದವರು ತಿಳಿಸಿದರು. ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಅರ್ಹ ಫಲಾನುಭವಿಗಳಿಗೆ ವಾರ್ಡ್ ಸಭೆ, ಗ್ರಾಮ ಸಭೆಗಳನ್ನು ಮಾಡಿ ಆಯ್ಕೆ ಮಾಡದೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ತನ್ನ ಮಗಳಿಗೆ 5,000 ರೂಪಾಯಿಗಳನ್ನು ವಿದ್ಯಾಭ್ಯಾಸಕ್ಕಾಗಿ ಪಡೆದಿರುವುದು ನಿಯಮ ಬಾಹಿರವಾಗಿರುವುದರಿಂದ ಸದರಿ 5,000 ರೂಪಾಯಿಗಳನ್ನು ಸಂಬಂಧಪಟ್ಟ ಖಾತೆಗೆ ಜಮಾ ಮಾಡಲು ಪ್ರಾಧಿಕಾರ ಆದೇಶಿಸಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪತಿ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವುದು ವಿಚಾರಣೆಯಲ್ಲಿ ಕಂಡುಬಂದ ಕಾರಣ ಸೂಕ್ತ ಶಿಸ್ತಿನ ಕ್ರಮಕ್ಕೆ ಪ್ರಾಧಿಕಾರವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದರು. ಈ ಹೋರಾಟ ಹತ್ತಿಕ್ಕಲು ಸಾಕಷ್ಟು ಪ್ರಯತ್ನಗಳಾಯಿತು. ನನ್ನ ಮೇಲೆ ವೈಯಕ್ತಿಕ ದಾಳಿಯಾಯಿತು. ಸುಳ್ಳು ಪ್ರಕರಣ ದಾಖಲಿಸುವ ಯತ್ನಗಳು ನಡೆದವು. ಲೆಕ್ಕ ಪರಿಶೋಧನಾ ತಂಡ ಬಂದಾಗ ಇಡೀ ಗ್ರಾಮ ಪಂಚಾಯತ್ನ ವಾಟರ್ ಮ್ಯಾನ್ಗಳನ್ನು ಕರೆಸಿ ನನ್ನ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನಪಟ್ಟರು. ಈ ಎಲ್ಲದಕ್ಕೂ ಈ ತೀರ್ಪಿನ ಮೂಲಕ ಉತ್ತರ ಈಗ ಸಿಕ್ಕಿದೆ. ಈ ಪ್ರಕರಣಕ್ಕೆ ನಮ್ಮ ಜಿಲ್ಲಾ ತಂಡ ಹಾಗೂ ನಮ್ಮ ಸ್ನೇಹಿತರು ಕೂಡ ಸಹಕರಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರರಾದ ಹಂದ್ರಳ್ ನಾಗಭೂಷಣ್ ಮಾರ್ಗದರ್ಶನ ನೀಡಿದ್ದರು. ವಕೀಲರಾದ ಶೇಖರ್, ಎಂ.ಎಸ್. ಗಣೇಶ್, ಮೋಹನ್, ಕೆ. ಪದ್ಮನಾಭನ್, ಶಿವಕುಮಾರ್, ರೈತರ ಪಾಳ್ಯ ಇವರು ಹೋರಾಟಕ್ಕೆ ಸಹಕಾರ ನೀಡಿದ್ದರು. ಇವರಲ್ಲದೆ ಸಾಕಷ್ಟು ಜನರು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದರು.
ಇದು ನನ್ನ ಏಕಾಂಗಿ ಹೋರಾಟ ಅಲ್ಲ, ಸಾಮೂಹಿಕ ಹೋರಾಟ. ಭ್ರಷ್ಟರಿಗೆ ಈ ಪ್ರಕರಣ ಒಂದು ಎಚ್ಚರಿಕೆಯ ಗಂಟೆ. ಈ ಹೋರಾಟವನ್ನು ಇನ್ನೂ ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದರು. ವರದಿ ಶಿವಕುಮಾರ್ ಮೇಷ್ಟ್ರಮನೆ. ಕೊರಟಗೆರೆ ತಾಲೂಕು ಕೋಳಾಲ ಗ್ರಾಮ ಪಂಚಾಯಿತಿ ಏನಿಲ್ಲಿ ನಡೆದಿದೆ ಅಂತಕ್ಕಂಥ ಒಂದು ವಿಚಾರ ಇದೆ, ಭ್ರಷ್ಟಾಚಾರ. ಆ ಭ್ರಷ್ಟಾಚಾರ ನಡೆದಿರುವಂಥ ವಿಚಾರ ಬಗ್ಗೆ ಒಂದು ಸುದೀರ್ಘವಾದ ವಿಚಾರಣೆ ಜಿಲ್ಲಾ ಪಂಚಾಯಿತಿಯ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರ ಬೆಂಗಳೂರು ವಿಭಾಗ ತುಮಕೂರು ಕಾರ್ಯಾಲಯ ಇಲ್ಲಿ ಸುಮಾರು ಜುಲೈ 2022ನೇ ವರ್ಷದಿಂದ ಅಂದರೆ ಲಾಸ್ಟ್ ಇಯರಿಂದ ಸುಮಾರು 9.5 ತಿಂಗಳ ಕಾಲ ಸುದೀರ್ಘವಾದ ಒಂದು ವಿಚಾರಣೆ ನಡೆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೋಳಾಲ ಗ್ರಾಮ ಪಂಚಾಯಿತಿನಲ್ಲಿ ಅಧ್ಯಕ್ಷರು ಮತ್ತು PDO ಹಾಗೂ ಒಂದು ಲಕ್ಷ್ಮೀ ವೆಂಕಟೇಶ್ವರ ಎಲೆಕ್ಟ್ರಿಕಲ್ ಅಂತಕ್ಕಂಥ ಒಂದು ಅಂಗಡಿ, ಈ 3 ಜನರು ಶರೀಕಾಗಿ ಬೀದಿ ದೀಪ ಖರೀದಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಬೋಗಸ್ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಹಣವನ್ನು ವರ್ಗಾವಣೆ ಮಾಡಿಕೊಂಡು ಯಾವುದೇ ಬೀದಿ ದೀಪ ಖರೀದಿ ಮಾಡ್ದಲೇ ಸುಮಾರು ನನ್ನ ಅರ್ಜಿಯ ಪ್ರಕಾರ 22 ಲಕ್ಷ ರೂಪಾಯಿ ಹಣ ದುರುಪಯೋಗ ಆಗಿದೆ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿಯಿಂದ ಒಂದು ಸೂಕ್ತ ವಿಶೇಷ ಲೆಕ್ಕ ಪರಿಶೋಧನೆ ತಂಡ ಕೂಡ ನೇಮಕ ಆಗಿ ಅವರು ಕೂಡ ಒಂದು ವರದಿ ಕೊಟ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಣೆ ಆಗಿ ವಾದಿ ಮತ್ತು ಪ್ರತಿವಾದಿಗಳು ಅಂದರೆ ನಂದು ಮತ್ತು ಅವರ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಬೋಗಸ್ ಬಿಲ್ಗಳು ಅಂತಕ್ಕಂಥ ಒಂದು ವಿಚಾರವನ್ನು ಸಾಬೀತಾದ ಕಾರಣ ಈ ದಿನ ಒಂದು ತೀರ್ಪು, ಇದೊಂದು ರೀತಿಯಾದಂಥ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕದಲ್ಲೇ ಈ ಥರದ ಒಂದು ತೀರ್ಪು ಅಧ್ಯಕ್ಷರು ಮತ್ತು PDO ಇಬ್ಬರೂ ಶರೀಕಾಗಿ ಭ್ರಷ್ಟಾಚಾರ ಮಾಡಿದಾಗ ಕೇವಲ PDO ಅವ್ರ ಮೇಲೆ ಮಾತ್ರ ಕ್ರಮ ಆಗ್ತಾ ಇತ್ತು ಇಷ್ಟು ದಿವಸ. ಆದರೆ ಅದಕ್ಕೆ ಶರೀಕಾದಂಥ ರಾಜಕೀಯ ಮಾಡಿಕೊಂಡು ಹಣ ಹೊಡೆದಂಥ ಮೆಂಬರ್ಗಳು ಮತ್ತು ಅಧ್ಯಕ್ಷರ ಮೇಲೆ ಕ್ರಮ ಆಗಿರುವಂಥ ಜಡ್ಜ್ಮೆಂಟು ಇದು ಒಂದೇ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ನಾನು ಉಲ್ಲೇಖ ಮಾಡ್ತೀನಿ. ಸೂಕ್ತ ಕ್ರಮ ತಗೊಳೋದಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಮತ್ತು ಅವರು SC/ST ಆ್ಯಕ್ಟ್ ಅಥವಾ SC/STಗೆ ಬರಬೇಕಾದಂಥ ಪರಿಹಾರವನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾನೆ, ದುರುಪಯೋಗ ಪಡಿಸ್ಕೊಂಡಿದ್ರು. ಅಲ್ಲದೆ ತನ್ನ ಕುಟುಂಬದವ್ರಿಗೇ ಆ SC/ST ಏನು ಕೊಡಬೇಕಾದಂಥ ಹಣ ಇತ್ತು ಅದನ್ನು ಅವ್ರ ಕುಟುಂಬದವರೇ ಬರೆಸ್ಕೊಂಡಿದ್ರು. ಅದನ್ನು ಕೂಡ ರಿಕವರಿ ಮಾಡ್ಕೊಳ್ಳೋದಕ್ಕೆ ಆದೇಶ ಮಾಡಿದ್ದಾರೆ. ಮತ್ತು ಅಧ್ಯಕ್ಷರ ಪತಿಯವರು ಅದೇ ಗ್ರಾಮ ಪಂಚಾಯತಿನಲ್ಲಿ ಇದು ವಾಟರ್ಮನ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರ ಹಸ್ತಕ್ಷೇಪ ಇದೆ ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಸಾಬೀತಾದ ಕಾರಣ ಅವ್ರ ಪತಿಯವ್ರ ಮೇಲೆ ಕೂಡ ಒಂದು ಕಾನೂನು ರೀತಿ ಕ್ರಮ ತಗೊಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮತ್ತು CO ಅವ್ರಿಗೆ ವರದಿ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತು PDO ಅವರು ಸುಮಾರು 12.5 ಲಕ್ಷ ರೂಪಾಯಿ ಅಮೌಂಟನ್ನು PDO ಅವರಿಂದ ರಿಕವರಿ ಮಾಡ್ಕೊಳ್ಳಿ, ಹಣವನ್ನು ವಸೂಲಿ ಮಾಡ್ಕೊಳ್ಳಿ ಅಂತ ಕೂಡ CO ಅವ್ರಿಗೆ ನಿರ್ದೇಶನ ನೀಡಿ ಆದೇಶ ಮಾಡಿದ್ದಾರೆ. ಅದಲ್ಲದೆ ಕರ್ತವ್ಯ ಲೋಪ ಮತ್ತು ಏನು ಹಣ ದುರುಪಯೋಗ ಆಗಿರೋ ಸಾಬೀತಾಗಿರೋದ್ರಿಂದ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅಂತೇಳಿ CO ಅವ್ರ ಮುಖಾಂತರ ಸರ್ಕಾರಕ್ಕೂ ಕೂಡ ನಿರ್ದೇಶನವನ್ನು ಕೊಟ್ಟು ಆದೇಶ ಮಾಡಿರ್ತಾರೆ. ಅಲ್ಲಿ ಅಂಗಡಿಯವನು ಏನು ಇವ್ರ ಜೊತೆ ಶರೀಕಾಗಿ ಯಾವುದೇ ಬೀದಿ ದೀಪವನ್ನು ಮಾರಾಟ ಮಾಡ್ದಲೇ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ವರ್ಗಾವಣೆ ಮಾಡಿಸ್ಕೊಂಡು ಕೇವಲ ಬೀದಿ ದೀಪನ ಅವ್ರಿಗೆ ಕೊಡದಲೇ ಬರೀ ಹಣನ ಡ್ರಾ ಮಾಡಿಕೊಂಡು PDO ಮತ್ತು ಅಧ್ಯಕ್ಷರಿಗೆ ಕೊಟ್ಟಿದ್ರು. ಅವನ ಅಂಗಡಿಯವನ್ನ ಕಪ್ಪು ಪಟ್ಟಿ ಸೇರಿಸಬೇಕು, ಅವನ ಮೇಲೆ ಕಾನೂನು ರೀತಿ ಕ್ರಮ ತಗೊಬೇಕು, ಸಂಬಂಧಪಟ್ಟಂಥ ಏನು ಕಮರ್ಷಿಯಲ್ ಟ್ಯಾಕ್ಸ್ ಅಥವಾ GST ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಕೂಡ ಕಳಿಸ್ಬೇಕು ಅಂತೇಳಿ ಉಲ್ಲೇಖ ಆಗಿದೆ. ಹಾಗಾಗಿ ಇದೊಂದು ರೀತಿಯಾದಂಥ ಒಂದು ಹೋರಾಟ, ಇದೊಂದು ನಂದು ಒಂದು ದೀರ್ಘಕಾಲದ ಹೋರಾಟ ಆಗಿದ್ದು, ನನ್ನ ಮೇಲೆ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸುಮಾರು ಪ್ರಯತ್ನಗಳು ಕೂಡ ಆಯಿತು. ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಪ್ರಕರಣ ದಾಖಲು ಮಾಡೋದಕ್ಕೂ ಕೂಡ ಒಂದು ಯತ್ನಗಳು ನಡೀತು. ಈ ಏನು ಲೆಕ್ಕ ಪರಿಶೋಧನಾ ತಂಡ ಬಂದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಇಡೀ ಗ್ರಾಮ ಪಂಚಾಯಿತಿ ವಾಟರ್ಮನ್ಗಳನ್ನ ಕರೆಸಿ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಸುಳ್ಳು ಪ್ರಕರಣ ದಾಖಲು ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಇವೆಲ್ಲವಕ್ಕೂ ಕೂಡ ಉತ್ತರ ಈ ದಿನ ಸಿಕ್ಕಿದೆ ಅಂತ ನಾನು ಎಲ್ಲೋ ಒಂದು ಕಡೆ ಸಮಾಧಾನ ಪಡ್ಕೊತೀನಿ ಅಂತ ಹೇಳ್ತಾ, ಈ ಪ್ರಕರಣಕ್ಕೆ ಸುಮಾರು ನಮ್ಮ ಜಿಲ್ಲಾ ತಂಡ, ಸುಮಾರು ನಮ್ಮ ಸ್ನೇಹಿತರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಶೇಖರ್ ಅಂತ ಆಗ್ಬೋದು, ಗಣೇಶು, ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಅಂದ್ರಾಳ್ ನಾಗಭೂಷಣ್ ಸಾಮಾಜಿಕ ಹೋರಾಟಗಾರರು, ಅದನ್ನು ಇಡೀ ಜಿಲ್ಲೆಯ ಚಿರಪರಿಚಿತರಾದ ಅವರ ಮಾರ್ಗದರ್ಶನ ಕೂಡ ಇದೆ. ಈ ರೀತಿಯಾಗಿ ಸುಮಾರು ಜನ ಹೆಸರು ಹೇಳೋದಕ್ಕೆ ಹೋದರೆ ಶಿವಕುಮಾರ್ ಮೇಷ್ಟ್ರಮನೆ, ಸುಮಾರು ಜನ ಅವರ ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ಅವ್ರಿಗೆ ಈ ನನ್ನ ಹೋರಾಟಕ್ಕೆ ಕೇವಲ ನಾನು ಏಕಾಂಗಿ ಹೋರಾಟ ಅಲ್ಲ, ಇದೊಂದು ಸಾಮೂಹಿಕ ಹೋರಾಟ. ಈ ಭ್ರಷ್ಟರಿಗೆ ಇಡೀ ತುಮಕೂರು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ಭ್ರಷ್ಟರಿಗೆ ಇದೊಂದು ಎಚ್ಚರಿಕೆ ಗಂಟೆ. ನಮ್ಮ ಹೋರಾಟಕ್ಕೆ ಇದು ಮೊದಲ ಜಯ ಅಂತ ನಾನು ಹೇಳ್ತಾ ಮುಂದುವರಿಸ್ತೀವಿ ಈ ಹೋರಾಟವನ್ನು, ಇನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತೇನೆ. ನೋಡಿ ಚಿನ್ಮಯ್ ಅವರೇ, ಈಗ ಒಬ್ಬ ಕ್ರಿಯಾಶೀಲ ವಕೀಲರಾಗಿ ಜವಾಬ್ದಾರಿ ಏನು, ಸಾರ್ವಜನಿಕ ಜವಾಬ್ದಾರಿಗೆ
ಹೇಗೆ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ಹೇಳಿ ನೀವೊಂದು ಹೋರಾಟ ಪ್ರಾರಂಭಿಕ ಹಂತದಲ್ಲಿ ಯಶಸ್ಸು ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಿಮ್ಮ ಹೋರಾಟ ಈ ಪಂಚಾಯತಿಗೆ ಅಷ್ಟೇ ಸೀಮಿತನಾ ಅಥವಾ ಮುಂದೆ ಬೇರೆ ಪಂಚಾಯತಿಗಳಿಗೂ ನಿಮ್ಮದು? ಇಲ್ಲ, ಕರ್ತವ್ಯ ಲೋಪ ಎಸಗುವಂಥ ತನ್ನ ಕರ್ತವ್ಯ ಪ್ರಜ್ಞೆನ ಮರೆತು ಏನು ನಡ್ಕೊಳ್ತಾರೆ ಅಂಥವ್ರ ವಿರುದ್ಧನೇ. ಆದರೆ ಮೊದಲು ನಮ್ಮ ಮನೆಯ ಸುತ್ತಮುತ್ತ ಕ್ಲೀನ್ ಮಾಡ್ಕೊಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮ ಮನೆ ಮುಂದೆ ಸುತ್ತಲೂ ಇರ್ತಕ್ಕಂಥ ಕೊಳಚೆನ ನಿರ್ಮೂಲನೆ ಮಾಡಿದೆ ನಾವು ತುಮಕೂರಿಗೆ ಬಂದು ನಿರ್ಮೂಲನೆ ಮಾಡ್ತೀವಿ ಅನ್ನೋದಕ್ಕಾಗಲ್ಲ. ಹಾಗಾಗಿ ಇದೇ ಇಷ್ಟು ದೀರ್ಘಕಾಲ ಹಿಡಿದಿರೋದ್ರಿಂದ ತುಂಬನೇ ಹೋರಾಟ ಅನ್ನೋದು ಅಷ್ಟೊಂದು ಈಸಿ ಅಲ್ಲ. ಹೋರಾಟಗಾರರಿಗೆ ಮಾತ್ರ ಗೊತ್ತಾಗುತ್ತೆ ಇಂಥ ವಿಚಾರ. ಭಯಂಕರವಾದ ವಿಚಾರ. ನಮ್ಮ ಮೇಲೆ ಅನಗತ್ಯವಾದ ಆರೋಪಗಳು ಬರುತ್ತೆ. ನಮ್ಮನ್ನು ಎಳೆಯೋದಕ್ಕೆ ಜಾತಿ ರಾಜಕಾರಣ ಮಾಡ್ತಾರೆ. ಆಮೇಲೆ ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾರೆ. ಹೇಳೋದಲ್ಲ, ಲಾರಿ ಹತ್ತಿಸ್ತೀನಿ ಅಂತ ಹೇಳಿ ಬೆದರಿಕೆ. ಇವನ್ನೆಲ್ಲನೇ ಮೆಟ್ಟು ನಿಲ್ಲಬೇಕು ಅಂದರೆ ಮೊದಲನೇ ಪಾಠ ಕಳಿಸಿದ್ದಾಗಿದೆ. ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಸಾಮೂಹಿಕವಾಗಿ ಎಲ್ಲ ಕಡೆಯೂ ಕೂಡ ನಮ್ಮದು ಒಂದು ಹೋರಾಟ, ಒಂದು ಸಾಮಾಜಿಕ ಕಳಕಳಿ ಅಷ್ಟೇ ಇದ್ದೇ ಇರುತ್ತೆ. ಮತ್ತು ನಿಮ್ಮದು ಈ ಹೋರಾಟದಲ್ಲಿ ಅತ್ಯುನ್ನತ ಯಶಸ್ಸು ಅನ್ಬೋದು. ಏನಕ್ಕೆ ಅಂದರೆ ನೀವು ತಾಲೂಕು ಪಂಚಾಯತಿ ಇಒ ಅವ್ರಿಗೆ 10,000 ದಂಡ ವಿಧಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು 10,000 ರೂಪಾಯಿ ದಂಡ ವಿಧಿಸಿರೋದಕ್ಕೆ ನನಗೆ ಸಮಾಧಾನ ಇಲ್ಲ. ಸಸ್ಪೆನ್ಷನ್ ಮಾಡಬೇಕು. ತಾಲೂಕ್ ಪಂಚಾಯತಿ ಇಒನೇ ಕರೆಕ್ಟಾಗಿಲ್ಲ ಅಂತಂದರೆ ಪಿ ಡಿ ಒ ಹೆಂಗೆ ಕರೆಕ್ಟಾಗಿರೋಕ್ಕೆ ಸಾಧ್ಯ, ವಾಟರ್ಮನ್ ಹೇಗೆ ಕರೆಕ್ಟಾಗಿರೋಕ್ಕೆ ಸಾಧ್ಯ? ಹಾಗಾಗಿ ಸಸ್ಪೆನ್ಷನ್ ಮಾಡಬೇಕು ಅಂತ ಒತ್ತಡ ಹಾಕಿದ್ದೆ. ಬಟ್ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಸ್ಪೆನ್ಷನ್ ಮಾಡೋದಕ್ಕೂ ಕೂಡ ನಾನು ಹೋರಾಟ ಮುಂದುವರಿಸ್ತೀನಿ ಹೊರತು ಇದರಿಂದ ಸಮಾಧಾನ ಆಗಿದ್ದೀನಿ ಅಂತಲ್ಲ, ತಾತ್ಕಾಲಿಕ ಸಮಾಧಾನ ಅಷ್ಟೇ. ಆದರೂ ನಿಮ್ಮ ಹೋರಾಟಕ್ಕೆ ಒಂದು ಯಶಸ್ಸು ಸಿಕ್ಕಿದೆ. ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ ಅಂತ ಹೇಳಿ ನಮ್ಮ ತುಮಕೂರು ಆಶಿಸಿ. ಧನ್ಯವಾದಗಳು. ದೂರು ಸಲ್ಲಿಕೆಯಾದ ನಂತರ ತನ್ನ ನಿಯಂತ್ರಣಾಧಿಕಾರಿಗಳಿಂದ ಸೂಚನೆ ಬರುವವರೆಗೂ ಪ್ರಕರಣದ ಇತ್ಯರ್ಥಕ್ಕೆ ಅಗತ್ಯ ಸಹಕಾರ ನೀಡದೆ ಅನಗತ್ಯ ವಿಳಂಬ ಮಾಡಿರುವ ಮೂಲಕ ತನ್ನ ಕರ್ತವ್ಯ ನಿರ್ಲಕ್ಷ್ಯವನ್ನು ತೋರಿರುವುದನ್ನು ಪರಿಗಣಿಸಿ ಮೂರನೇ ಪ್ರತಿವಾದಿಯಾದ ಕೋಮಲ ಪಂಚಾಯಿತಿ ಅಭಿವೃದ್ಧಿಕಾರಿ ಕೊಳಾಲ ಗ್ರಾಮ ಪಂಚಾಯತಿ ಇವರಿಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 93-297 ರಂತೆ 10,000ಗಳ ದಂಡವನ್ನು ಪ್ರಾಧಿಕಾರ ವಿಧಿಸಿದೆ. ಸದೇ ದಂಡದ ಮೊತ್ತವನ್ನು ಜಿಲ್ಲಾ ಪಂಚಾಯತಿಗೆ ಪಾಲಿಸಲು ಸೂಚಿಸಿದೆ. ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಹಾಗೂ ಪಂಚಾಯಿತಿಯ ಪೂರ್ವ ಮತ್ತು ಘಟನೋತ್ತರ ಮಂಜೂರಾತಿ ಇಲ್ಲದೆ ಕೆಟಿಟಿಪಿ ನಿಯಮಗಳನ್ನು ಉಲ್ಲಂಘಿಸಿ ಖರೀದಿ ಮಾಡಿರುವುದು ಹಾಗೂ ಸಲ್ಲಿಸಿರುವ ಬಿಲ್లుಗಳಲ್ಲಿ ನ್ಯೂನತೆಗಳಿಂದ ಕೂಡಿರುವ ಬಿಲ್ಲುಗಳ ಮೊತ್ತ 9,70,500 ಆಗಿದ್ದು ಇದು ಕರ್ತವ್ಯ ಲೋಪಕ್ಕೆ ನಿದರ್ಶನವಾಗುತ್ತದೆ. ಆದ್ದರಿಂದ ಸರ್ಕಾರದ ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ, ಕರ್ತವ್ಯ ಲೋಪ, ನಿರ್ಲಕ್ಷ್ಯತೆಗಳು ಹಾಗೂ ನಿಯಮಗಳನ್ನು ಉಲ್ಲಂಘಿಸಿ ಯೋಜನೆಗಳ ಅನುಷ್ಠಾನ ಮತ್ತು ಖರೀದಿಗಳಲ್ಲಿ ಪಾರದರ್ಶಕ ನಿಯಮಗಳನ್ನು ಉಲ್ಲಂಘಿಸಿ ಖರೀದಿಗಳನ್ನು ಮಾಡಿ ಸರ್ಕಾರದ ಹಣದ ದುರುಪಯೋಗ ಮಾಡಿಕೊಂಡು ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 21ರ ನಿಯಮ 3 ಮತ್ತು 5 ಮತ್ತು 20ರ ಅಧಿನಿಯಮಗಳ ಅಡಿಯಲ್ಲಿ ಉಲ್ಲಂಘಿಸಿರುವುದರಿಂದ ಈ ಗಂಭೀರ ಸ್ವರೂಪದ ಆರೋಪಗಳ ಆಧಾರದ ಮೇಲೆ ಮೂರನೇ ಪ್ರತಿವಾದಿಯಾದ ಕೋಮಲ ಪಂಚಾಯತಿ ಅಭಿವೃದ್ಧಿಕಾರಿ ಕೊಳಾಲ ಗ್ರಾಮ ಪಂಚಾಯತಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಹಾಗೂ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ವಿನ ನಿಯಮಗಳ ಉತ್ಸಾಹ ಇಲಾಖಾ ವಿಚಾರಣೆ ಜರುಗಿಸಲು ಆಯುಕ್ತರು ಪಂಚಾಯತ್ ರಾಜ್ ಬ್ಯಾಂಗ್ಳೂರು ಅವರಿಗೆ ಕೂಡಲೇ ಪ್ರಸ್ತಾವನೆ ಸಲ್ಲಿಸಲು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ತುಮಕೂರು ಅವರಿಗೆ ಪ್ರಾಧಿಕಾರ ಶಿಫಾರಸು ಮಾಡುತ್ತದೆ.